ನಮಸ್ಕಾರ. ಇದು ದೃಷ್ಟಿ ಮಾತುಕತೆ. ಇದು ಉಡುಪಿ ಮತ್ತು ಮಂಗಳೂರಿನ ಪ್ರಸಾದ್ ನೇತ್ರಾಲಯ ಅರ್ಪಿಸುವಂತಹ ದೃಷ್ಟಿ ಮಾತುಕತೆ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಶಿಲ್ಪಾ ರಾವ್ ಅವರಿದ್ದಾರೆ. ನಾನು ಡಾಕ್ಟರ್ ಶಿಲ್ಪಾ ರಾವ್ ಅವರನ್ನು ಈ ಒಂದು ಮಾತುಕತೆಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಡಾಕ್ಟ್ರೆ, ವೆಲ್ಕಮ್ ಟು ದ ಶೋ. ನಮಸ್ತೆ. ಡಾಕ್ಟರ್ ಶಿಲ್ಪಾ ರಾವ್ ಅವರು ಮಕ್ಕಳ ಕಣ್ಣಿನ ತಜ್ಞರು. ವೀಕ್ಷಕರೇ, ನಮ್ಮ ಇವತ್ತಿನ ಮಾತುಕತೆಯಲ್ಲಿ ನಾವು ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತಹ ದೃಷ್ಟಿ ದೋಷದ ಬಗ್ಗೆ, ಮಕ್ಕಳ ಕಣ್ಣಿನ ದೃಷ್ಟಿ ಸಮಸ್ಯೆ ಬಗ್ಗೆ ಇವತ್ತು ಮಾತಾಡಲಿಕ್ಕಿದ್ದೇವೆ. ಈ ವಿಚಾರವಾಗಿ ಡಾಕ್ಟರ್ ಶಿಲ್ಪಾ ರಾವ್ ಅವರು ಮಕ್ಕಳ ಕಣ್ಣಿನ ತಜ್ಞರು ನಮಗೆ ವಿವರವನ್ನು ನೀಡಲಿಕ್ಕಿದ್ದಾರೆ. ನಾನು ಮೊದಲಾಗಿ ಈ ಒಂದು ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ಡಾಕ್ಟ್ರೆ, ಮಕ್ಕಳಿಗೆ ಸಾಮಾನ್ಯವಾಗಿ ಇನ್ ಜನರಲ್ ಆಗಿ ಯಾವ ವಯಸ್ಸಿನಲ್ಲಿ ದೃಷ್ಟಿಯ ದೋಷ ಕಾಣಿಸುತ್ತೆ? ಓಕೆ, ನಮ್ಮ ಹತ್ರ ಫಸ್ಟ್ ಟೈಮ್ ಮಕ್ಕಳು ಬರುವುದು ಯೂಶಲಿ ಸ್ಕೂಲ್ ಗೋಯಿಂಗ್ ಏಜ್ ಗ್ರೂಪ್ ಅವರು ಇರ್ತಾರೆ, ಆಯ್ತಾ? ಸೊ ಮೇನ್ಲಿ ನಮಗೆ ಹೇಗೆ ಗೊತ್ತಾಗ್ತದೆ ಅಂದರೆ, ಸ್ಕೂಲಲ್ಲಿ ಟೀಚರ್ಸ್ ಬರೆಯುವಾಗ ನೋಟ್ಸ್ ಎಲ್ಲ ಕಾಪಿ ಮಾಡುವಾಗ ಏನೋ ತಪ್ಪು ಮಾಡ್ತಿದ್ದಾರೆ, ಇಲ್ಲಾಂದ್ರೆ ಪಕ್ಕದಲ್ಲಿ ಕೂತ ಮಕ್ಕಳದ್ದು ನೋಟ್ಸ್ ಕಾಪಿ ಮಾಡ್ತಾರೆ, ಡೈರೆಕ್ಟ್ಲಿ ಬೋರ್ಡ್ ಇಂದ ನೋಡುದಿಲ್ಲ, ಆ ತರ ಕಂಪ್ಲೇಂಟ್ಸ್ ಬರ್ತದೆ. ಐದರ್ ದ್ಯಾಟ್ ಆರ್ ಏನಾಗ್ತದೆ ಅಂದ್ರೆ ಪೇರೆಂಟ್ಸ್ ಅವರೇ ಹೇಳ್ತಾರೆ, ಟಿವಿ ನೋಡ್ಬೇಕಾದ್ರೆ ತುಂಬಾ ಹತ್ರ ಹೋಗಿ ನೋಡ್ತಾರೆ, ಹಾಗೆ ಅವ್ರ ಬುಕ್ ಈ ತರ ಫೇಸಿಗೆ ತುಂಬಾ ಕ್ಲೋಸ್ ಆಗಿ ಹಿಡಿದು ನೋಡ್ತಾರೆ. ಮೇನ್ಲಿ ಆ ತರದ ಕಂಪ್ಲೇಂಟ್ಸ್ ಇಂದ ನಮ್ಮ ಹತ್ರ ಪೇರೆಂಟ್ಸ್ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಈಗ ಡಾಕ್ಟ್ರೆ, ನೀವು ಹೇಳಿದಾಗೆ ಸ್ಕೂಲ್ಗೆ ಹೋದ ನಂತರ ಅವರಿಗೆ ಒಂದು ಸಮಸ್ಯೆ ಗೊತ್ತಾಗುತ್ತೆ ಅಂತ. ಸಾಮಾನ್ಯವಾಗಿ ಸ್ಕೂಲ್ಗೆ ಹೋಗ್ಬೇಕಂತ ಹೇಳಿದ್ರೆ ಒಂದು 3.5 ವರ್ಷ ನಂತರ ಅಡ್ಮಿಷನ್ ಮಾಡಿಕೊಳ್ತಾರೆ. ಸೊ ಈ ಮಕ್ಕಳಿಗೆ ಅದಕ್ಕಿಂತ ಮೊದಲ ಈ ರೀತಿಯ ಸಮಸ್ಯೆ ಸೃಷ್ಟಿಯಾಗಿರ್ಬಹುದಾ? ಆಗಿರ್ಬೋದು ಸರ್, ಕೆಲವು ಕಂಡೀಷನ್ಸ್ ಅಲ್ಲಿ ಆಗಿರ್ಬಹುದು. ಬಟ್ ಏನಾಗ್ತದೆ ಅಂದ್ರೆ, ನಮ್ಗೆ ನಾರ್ಮಲಿ ಪೇರೆಂಟ್ಸ್ ಮಕ್ಕಳಿಗೆ ಓಡಾಡ್ಲಿಕ್ಕೆ ಆಗ್ತದೆ, ಅವ್ರ ನಿಯರ್ ರೇಂಜ್ ಅಲ್ಲಿ ಟಾಯ್ಸ್ ಜೊತೆ ಆಡ್ತಾರೆ. ಅಂತ ಮಕ್ಕಳಲ್ಲಿ ಪೇರೆಂಟ್ಸ್ ಗೆ ಸಹ ಆತರ ಡೌಟ್ ಇರುವುದಿಲ್ಲ, ಐಡೆಂಟಿಫೈ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ನಮ್ಗೆ ಎಕ್ಸಾಕ್ಟ್ಲಿ ಏನಂದ್ರೆ, ಅವರು ನಮ್ಮ ಟೆಸ್ಟ್ ಅಲ್ಲೇ ಸ್ವಲ್ಪ ಚಿಕ್ಕ ಪ್ರಾಬ್ಲಮ್ ಇದ್ರೆ, ಚಿಕ್ಕ ಕಣ್ಣಿನ ಪವರ್ ಪ್ರಾಬ್ಲಮ್ ಇದ್ರೆ ನಮ್ಮ ಟೆಸ್ಟ್ ಮೂಲಕವೇ ಗೊತ್ತಾಗ್ತದೆ ಸರ್. ಡೈರೆಕ್ಟ್ಲಿ ನಮಗೆ ಪೇರೆಂಟ್ಸ್ ಗೆ ಅಥವಾ ಟೀಚರ್ಸ್ ಗೆ ಸಹ ಅದು ಕಂಡು ಹಿಡಿದು ಸ್ವಲ್ಪ ಕಷ್ಟವೇ ಆಗ್ತದೆ. ಹಾಗಿದ್ರೆ ಈವನ್ ಸಣ್ಣ ಏಜ್ ಅಲ್ಲಿ ಬಂದಿದ್ರು ಕೂಡ ಅದು ಪೇರೆಂಟ್ಸ್ ಗೆ ಅದನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯ ಆಗಿರುವುದಿಲ್ಲ, ತುಂಬಾ ಡಿಫಿಕಲ್ಟ್ ಅಂಡ್ ತುಂಬಾ ರೇರ್ ಸರ್. ಅದು ಬಹುಶಃ ಮಕ್ಕಳು ಸ್ಕೂಲಿಗೆ ಎಂಟ್ರಿ ಆದ ನಂತರವೇ ಗೊತ್ತಾಗಬಹುದು. ಹೌದು. ಈಗ ಡಾಕ್ಟರ್, ಸಾಮಾನ್ಯವಾಗಿ ಮಕ್ಕಳಲ್ಲಿ ಈ ರೀತಿಯ ಒಂದು ಸಮಸ್ಯೆ, ಕಣ್ಣಿನ ಸಮಸ್ಯೆ ಯಾವ ಕಾರಣಕ್ಕೆ ಬಂದಿರುತ್ತೆ ಅಂತ, ಏನು ರೀಸನ್ ಅಂತ? ಓಕೆ, ಮೇನ್ಲಿ ತುಂಬ ಏನಾಗ್ತದೆ, ಮಕ್ಕಳು ಓದುವಾಗ ಎಲ್ಲ ಫಸ್ಟ್ ಏನು ಹೇಳ್ತಿದ್ರು ಅಂದ್ರೆ, ತುಂಬಾ ಓದುವಾಗ ಯಾವ ಮಕ್ಕಳು ತುಂಬಾ ಓದ್ತಾರೆ ಅವರಿಗೆ ಚಶ್ಮಾ ಬರ್ತದೆ ಹೇಳ್ತಿದ್ರು, ಜಾಸ್ತಿ ನಿಯರ್ ವರ್ಕ್. ಮತ್ತೆ ಕೆಲವು ಮಕ್ಕಳು ಹೊರಗೆ ಹೋಗಿ ಸನ್ಲೈಟ್ ಅಲ್ಲಿ ಆಟ ಆಡೋದು ಸ್ವಲ್ಪ ಕಡಿಮೆ, ಆತರ ಎಲ್ಲ ಹೇಳ್ತಾರೆ. ಅದನ್ನು ಬಿಟ್ಟು ಈಗಿನ ಕಾಲದಲ್ಲಿ ಏನಾಗಿದೆ, ಮಕ್ಕಳು ಸ್ವಲ್ಪ ಜಾಸ್ತಿ ಫೋನ್ ಅಲ್ಲಿ ಎಲ್ಲ ಗೇಮ್ಸ್ ಆಡುದು, ಮತ್ತೆ ಮೊಬೈಲ್ ಅನ್ನು ಜಾಸ್ತಿ ಉಪಯೋಗಿಸುದು, ಇದು ಸಹ ಒಂದು ಮುಖ್ಯ ಕಾರಣ ಆಗಿದೆ. ಈಗ ಸ್ವಲ್ಪ ಕಣ್ಣಿನ ಇದು ಲೆಂತ್ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಆಗಿ ಅವರಲ್ಲಿ ಇದು ಕನ್ನಡಕ ಪ್ರಾಬ್ಲಮ್ ಬರುವುದು ಸ್ವಲ್ಪ ಜಾಸ್ತಿ ಆಗಿದೆ ಈ ಕಾರಣದಲ್ಲಿ. ಅದನ್ನು ಬಿಟ್ಟು ಕೆಲವರಿಗೆ ಇದು ಹೆರಿಡಿಟರಿ ಪ್ರಾಬ್ಲಮ್ ಆ ತರ ಎಲ್ಲ ಇರ್ತದೆ, ಬಟ್ ಅದು ತುಂಬಾ ರೇರ್. ಮಕ್ಕಳಲ್ಲಿ ಎಲ್ಲ ನಾರ್ಮಲಿ ಮ್ಯಾಕ್ಸಿಮಮ್ ಇದು ಕನ್ನಡಕ ಬರುವುದು ಸ್ಕೂಲ್ ಗೋಯಿಂಗ್ ಏಜ್ ಅಲ್ಲಿ. ಅಂಡ್ ಮೇನ್ಲಿ ಇದು ಜಾಸ್ತಿ ಏನ್ ಹೇಳುದು, ನಿಯರ್ ವರ್ಕ್ ಅಥವಾ ಜಾಸ್ತಿ ನಿಯರ್ ಗ್ಯಾಜೆಟ್ಸ್ ಯೂಸ್ ಮಾಡೋದು, ಹೊರಗೆ ಹೋಗಿ ಆಟ ಆಡುದಿಲ್ಲ, ಈ ತರ ಕಾರಣದಲ್ಲಿ ಎಲ್ಲ ಬರ್ತದೆ. ಈಗ ತುಂಬಾ ಸಣ್ಣ ಮಕ್ಕಳಿಗಾದ್ರೆ ಅವರಿಗೆ ಯಾವ ಕಾರಣಕ್ಕೆ ಬಂದಿರುತ್ತೆ? ಸಪೋಸ್ ಈಗ ಒಂದು 6 ತಿಂಗಳದು ಬೇಬಿ ಅಥವಾ ಒಂದು 1 ಇಯರ್ನ ಒಳಗಡೆಯ ಒಂದು ಮಗುವಿಗೆ ಬರುವುದಾಗಿದ್ದರೆ ಕಣ್ಣಿನ ಸಮಸ್ಯೆ ಯಾವ ಕಾರಣಕ್ಕೆ ಬಂದಿರಬಹುದು? ಅದು ಫಸ್ಟ್ ಆಫ್ ಆಲ್ ಅದು ತುಂಬಾ ರೇರ್ ಸರ್. ಅದು ಬಂದಿದ್ರು ಕಣ್ಣಿನ ಒಳಗೆ ಆಲ್ರೆಡಿ ಇರುವ ಸಮಸ್ಯೆದಿಂದ, ಬೇರೆ ಏನಾದ್ರೂ ಡಿಸೀಸ್ ಇಂದ ಅವ್ರ ನರದ ತೊಂದರೆಯಿಂದ, ಚಿಕ್ಕ ಏಜ್ ಅಲ್ಲಿ ನರದ ತೊಂದರೆ ಬಂದಿದೆ, ಈ ತರ ಏನಾದ್ರೂ ಪ್ರಾಬ್ಲಮ್ ಇಂದ, ಹಾಗೆ ಪ್ರಾಬ್ಲಮ್ಸ್ ಇಂದ ಬರ್ತದೆ ಸರ್. ಈಗ ಇನ್ನೊಂದು, ನೀವು ಹೇಳಿದ್ರೆ ಮಕ್ಕಳು ಹೊರಗಡೆ ಹೋಗಿ ಆಟ ಆಡೋದ್ರಿಂದ ಏನು ಸಮಸ್ಯೆ ಕಾಡುತ್ತಾ ಅಂತ, ಅಥವಾ ಆಟ ಆಡದಿದ್ರೆ ಈ ಸಮಸ್ಯೆ ಬರ್ಬಹುದು ಸರ್. ಆಟ ಆಡುವಾಗ ಏನಾಗ್ತದೆ, ನಾವು ಡಿಸ್ಟೆನ್ಸ್ ಅಲ್ಲಿ ಫೋಕಸ್ ಮಾಡ್ತೇವೆ, ನಮ್ಮ ಕ್ಲಾರಿಟಿ ಡಿಸ್ಟೆನ್ಸಿಗೆ ಎಲ್ಲ ಒಳ್ಳೆ ಇನ್ಕ್ರೀಸ್ ಆಗ್ತದೆ ಸರ್. ಬಟ್ ವೆರಸ್ ನೀವು ಎಲ್ಲ ಟೈಮ್ ಮನೆ ಒಳಗೆ ಇದ್ದೀರಿ, ಇದು ಫೋರ್ ವಾಲ್ಸ್ ನೋಡ್ತಾ ಇದ್ದೀರಿ ಮನೆಯದು, ಆವಾಗ ನಿಮ್ಮ ಕಣ್ಣು ಜಾಸ್ತಿ ಹತ್ತಿರಗೆ ಫೋಕಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ.
ಪ್ಲಸ್ ಅದು ಒಳ್ಳೆ ಫೋಕಸಿಂಗ್ ಅಷ್ಟು ಒಳ್ಳೆ ಬರುದಿಲ್ಲ, ಹಾಗಾಗಿ ಸ್ವಲ್ಪ 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 ಅದು ಪವರ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಇದು ಡಾಕ್ಟರ್, ಈಗ ಸಣ್ಣ ಮಕ್ಕಳು ನೀವು ಹೇಳಿದ್ರೆ ಅವರು ಹೊರಗಡೆ ಆಟ ಆಡ್ಲಿಕ್ಕೆ ಹೋದ್ರೆ ಗೊತ್ತಾಗತ್ತೆ ಅಂತ. ಈಗ ನಾನು ಕೇಳುವಂತದ್ದು, ಮಕ್ಕಳು ಏನು ಹೊರಗಡೆ ಆಟ ಆಡ್ಲಿಕ್ಕೆ ಹೋಗ್ಬೇಕಾ ಹೋಗ್ಬಾರ್ದಾ, ಯಾವ ಕಾರಣಕ್ಕೆ ಡೆಫಿನೆಟ್ಲಿ ಹೊರಗೆ ಹೋಗಿ ಆಟ ಆಡ್ಬೇಕು, ಅದರಿಂದ ಒಳ್ಳೆ ಎಕ್ಸರ್ಸೈಸ್ ಸಿಗ್ತದೆ, ಜನರಲ್ ಹೆಲ್ತ್ ಒಳ್ಳೆ ಮೇಂಟೈನ್ ಆಗ್ತದೆ. ಅದನ್ನು ಬಿಟ್ಟು ನೋಡಿ ಸರ್, ಆಕ್ಚುಲಿ ನಮ್ಮ ಜನರೇಷನ್ ಅಲ್ಲಿ ಏನಾಗ್ತಿತ್ತು, ನಾವೆಲ್ಲರೂ ಆಫ್ಟರ್ ಮ್ಯಾಂಡೇಟರಿ ಸ್ಕೂಲ್ ಆದ್ಮೇಲೆ ಬಂದು ಸ್ವಲ್ಪ ಹೋಗಿ ಹೊರಗೆ ಫ್ರೆಂಡ್ಸ್ ಜೊತೆ ಆಡುದು, ಮತ್ತೆ ಇದೆಲ್ಲ ಸ್ವಲ್ಪ ಬೇರೆ ಆಕ್ಟಿವಿಟೀಸ್ ಎಲ್ಲ ಮಾಡೋದು, ಮತ್ತೆ ಬಂದು ಸ್ವಲ್ಪ ಓದೋದು ಸಹ ಸ್ವಲ್ಪ ಲಿಮಿಟೆಡ್ ಇತ್ತು. ಡೈಲಿ ಮೇ ಬಿ 1.5 or 2 hours ಅಷ್ಟೇ ಓದೋದು ಇರ್ತಿತ್ತು. ಬಟ್ ಈಗಿನ ಮಕ್ಕಳು ಏನಾಗ್ತದೆ, ಅಷ್ಟೇನು ಫಸ್ಟ್ ಆಫ್ ಆಲ್ ಕೋವಿಡ್ ಎಲ್ಲ ಬಂತು, ಹೊರಗೆ ಹೋಗಿದ್ದೆ ಸ್ವಲ್ಪ ಕಡಿಮೆ ಆಗಿತ್ತು. ಆವಾಗ ಮಕ್ಕಳು ಪ್ಯಾರೆಂಟ್ಸಿಗೆ ಸಹ ಮನೆಯಲ್ಲಿ ಇದ್ದಾಗ ಅವರೇ ಇದು ಮೊಬೈಲ್ ಕೊಡೋದು ಮಕ್ಕಳ ಕೈಯಲ್ಲಿ, ಹಾಗೆ ಆ ಥರ ಎಲ್ಲ ಇರ್ತಿತ್ತು. ಮಕ್ಕಳಿಗೆ ಸಹ ಜಾಸ್ತಿ ನಿಯರ್ ಇದಕ್ಕೆ ಅಡ್ಜಸ್ಟ್ ಆದ್ರು ಅವರು. ಪ್ಲಸ್ ಹೊರಗೆ ಹೋಗಿ ಫ್ರೆಂಡ್ಸ್ ಜೊತೆ ಆಡುವಂಥದ್ದು ಸಹ ಇರಲಿಲ್ಲ. ಸೊ ಇದೆಲ್ಲ ಕಾರಣಕ್ಕೋಸ್ಕರ ಸ್ವಲ್ಪ ಇದು ಸಹ ಸ್ವಲ್ಪ ಜಾಸ್ತಿ ಆಗ್ತಾ ಇರ್ತದೆ. ಅದೊಂದು ತುಂಬಾ ಮೇನ್ ರೀಸನ್ ಈ ತರ ಸ್ಕೂಲ್ ಗೋಯಿಂಗ್ ಏಜ್ ಗ್ರೂಪ್ ಅಲ್ಲಿ ತರ ಪವರ್ ಬರುವಂತದ್ದು. ಪ್ಲಸ್ ಹೀಗೆ ನಾವು ಬಿಟ್ರೆ ಅದು ಪವರ್ ರ್ಯಾಪಿಡ್ಲಿ ಜಾಸ್ತಿ ಇನ್ಕ್ರೀಸ್ ಆಗ್ತದೆ ಸರ್. ಯಾವ ರೀತಿ ಇನ್ಕ್ರೀಸ್ ಅಂತ ಹೇಳಿದ್ರೆ, ದಿಸ್ ಇಯರ್ ಅವರು ಬಂದ್ರೆ ಟೆಸ್ಟಿಗೆ ಮೇ ಬಿ 1 or 1.5 ಇರಬಹುದು. ಅದು ಎನಿವೇ ಅಲಾಂಗ್ ವಿತ್ ಬಾಡಿ ಗ್ರೋತ್ ಅದು ಸ್ವಲ್ಪ 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 ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗ್ತದೆ ಸರ್. ಮೇ ಬಿ ಆಫ್ಟರ್ 1 year or 2 years ಮೇ ಬಿ ಈ 2 ಆಗ್ಬೋದು ಅವರಷ್ಟು ಸ್ವಲ್ಪ ಇನ್ಕ್ರೀಸ್ ಆಗ್ತಿತ್ತು. ಬಟ್ ಈಗ ಈ ತರ ಜಾಸ್ತಿ ನಿಯರ್ ವರ್ಕ್ ಮಾಡಿ ಅವರದು ತುಂಬಾ ಹೈ, ಅಂದ್ರೆ 6 months ಅಲ್ಲೇ ಅರೌಂಡ್ 2.5, ಮತ್ತೆ ಇನ್ನು ನೆಕ್ಸ್ಟ್ 6 months ಅಲ್ಲಿ ಇನ್ನೂ ಸ್ವಲ್ಪ 0.5 ಇನ್ಕ್ರೀಸ್ ಆಗೋದು, ಆ ಥರ ತುಂಬ ರ್ಯಾಪಿಡ್ಲಿ ಇನ್ಕ್ರೀಸ್ ಆಗ್ತಾ ಉಂಟು ಸರ್. ಇದು ಸಹ ಒಂದು ಹೊಸ ಪ್ರಾಬ್ಲಮ್ ಬಂದಿದೆ ಡಾಕ್ಟರ್. ಈಗ ಈ ಮಕ್ಕಳಲ್ಲಿ ಇರುವಂಥ ಕಣ್ಣಿನ ಸಮಸ್ಯೆ ಏನು ಹೇಗೆ ಅಂತ ಹೇಳಿದ್ರೆ ನೀವು, ಈಗ ನಾನು ಕೇಳುವಂಥದ್ದು, ಈಗ ಮಕ್ಕಳಿಗೆ ಬೇರೆ ಏನಾದರೂ ಲಕ್ಷಣಗಳು ಗೊತ್ತಾಗತ್ತಾ, ಏನಾದರೂ ಸಿಂಪ್ಟಮ್ಸ್? ಮಕ್ಕಳಿಗೆ ಅಂದ್ರೆ ಅವರಿಗೆ ಕ್ಲಿಯರ್ ಆಗಿ ಕಾಣೋದಿಲ್ಲ ಅಷ್ಟೇ ಮೇನ್ಲಿ. ಸೊ ಅದೇ ಒಂದು ನಮಗೆ, ಯಾಕಂದ್ರೆ ಅದು ನೇರವಾಗಿ ಕಾಣುವಂತ ಒಂದು ವಿಚಾರ ಆಗಿರುವುದರಿಂದ ನಮ್ಮ ಬೇರೆ ಕಾಯಿಲೆ ತರ ಬೇರೆ ಏನು ಸಮಸ್ಯೆ ಕಾಡುವಂತದ್ದು ಇಲ್ಲ. ಸೊ ಹಾಗಾಗಿ ಸ್ವಲ್ಪ ವಯಸ್ಸಿಗೆ ಬಂದರೆ ಮಕ್ಕಳಿಗೆ ಅವರಿಗೆ ಸ್ವಲ್ಪ ಅವರೇ ಅಸೆಸ್ ಮಾಡಿಕೊಳ್ಳಬಹುದು ಒಂದು ಸಮಸ್ಯೆ ಉಂಟು ಅಂತ. ಅಸೆಸ್ ಮಾಡ್ಕೊಳ್ಬಹುದು. ಆದ್ರೂ ತುಂಬಾ ಮಕ್ಕಳು, ಕೆಲವೊಬ್ರು ಮಕ್ಕಳು ಅಟ್ಲೀಸ್ಟ್ ಪ್ಯಾರೆಂಟ್ಸ್ಗೆ ಡೈರೆಕ್ಟ್ ನೇರಾಗಿ ಹೇಳುದಿಲ್ಲ ಸರ್. ಬಿಕಾಸ್ ಮತ್ತೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಕನ್ನಡಕ ಹಾಕ್ಸ್ತಾರೆ, ಅದನ್ನೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ತುಂಬಾ ಕೇಸಸ್ ಅಲ್ಲಿ ನಮ್ಗೆ ಆಕ್ಸಿಡೆಂಟ್ಲಿ ಗೊತ್ತಾಗ್ತದೆ, ಐದರ್ ಸ್ಕೂಲ್ ಹೆಲ್ತ್ ಚೆಕ್ಅಪ್ ಅಲ್ಲಿ ಗೊತ್ತಾಗ್ತದೆ, ಅವ್ರ ಈ ತರ ಟೀಚರ್ಸ್ ಕಂಪ್ಲೇಂಟ್ ಮಾಡುವಾಗ ಗೊತ್ತಾಗ್ತದೆ, ಇನ್ಸಿಡೆಂಟ್ಲಿ ನಮ್ಗೆ ಗೊತ್ತಾಗ್ತದೆ. ಈ ತರ ತುಂಬಾ ಪ್ಯಾರೆಂಟ್ಸ್ ಹೇಳ್ತಾರೆ ಅವಳಿಗೆ ತುಂಬಾ ಟೈಮ್ ಇಂದ ಇತ್ತಂತೆ, ಬಟ್ ಅವಳು ಈಗ್ಲೇ ಹೇಳಿದ್ದು, ಆ ತರ ಎಲ್ಲ ಇರ್ತದೆ ಸರ್. ಸೊ ರೆಗ್ಯುಲರ್ಲಿ ಚೆಕ್ಅಪ್ ಮಾಡೋದು ಬೆಟರ್ ಸರ್. ಇವನ್ ಮಕ್ಕಳಿಗೆ ಒಂದು ಸಣ್ಣದಾಗಿ ಗೊತ್ತಿದ್ರು ಕೂಡ ಪೇರೆಂಟ್ಸ್ ಮುಂದೆ ಹೇಳಲಿಕ್ಕೆ ಇಷ್ಟಪಟ್ಟಿರುವುದಿಲ್ಲ ಅಂತ. ಹೌದು ಸರ್, ತುಂಬಾ ಇವನ್ ಎಲ್ಲಾದ್ರೂ ಬಿದ್ರೆ ಸ್ಮಾಲ್ ಸಣ್ಣ ಪುಟ್ಟ ಗಾಯ ಎಲ್ಲ ಆದ್ರೆ ಹೇಳುದಿಲ್ಲಲ್ಲ, ಅದೇ ತರ ಇದು ಸ್ವಲ್ಪ ಇದು ಹೇಳುದಿಲ್ಲ, ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ. ಈಗ ಡಾಕ್ಟರ್, ಈಗ ಅಂತ ಮಕ್ಕಳು, ಈಗ ಸಣ್ಣ ವಯಸ್ಸಿನ ಮಕ್ಕಳನ್ನು ಅವರಿಗೆ ಕಣ್ಣಿನ ಈ ರೀತಿಯ ದೃಷ್ಟಿ ದೋಷ ಉಂಟು ಅಂತ ನಿಮ್ಮಲ್ಲಿಗೆ ಕರ್ಕೊಂಡು ಬಂದಾಗ ಯಾವ ರೀತಿಯ ಪರೀಕ್ಷೆಗಳು ಎಲ್ಲ ಮಾಡ್ತೀರಿ ನೀವು ಅವರಿಗೆ? ಓಕೆ, ಸೊ ಫಸ್ಟ್ ನಾವು ಏನ್ ಮಾಡ್ತೇವೆ, ಎಲ್ಲ ಮಕ್ಕಳಿಗೆ ಅವರ ಏಜ್ ಮೇಲೆ ಡಿಪೆಂಡ್ ಆಗಿ ನಾವು ಫಸ್ಟ್ ಎಷ್ಟು ಓದ್ಲಿಕ್ಕೆ ಆಗ್ತದೆ ಅಂತ ನೋಡ್ತೇವೆ. ಬೇರೆ ಬೇರೆ ಸೈಜ್ ಲೆಟರ್ಸ್ ಇರ್ತದೆ ನಮ್ಗೆ, ಅದ್ರ ಮೇಲೆ ನಮ್ಗೆ ಒಂದು ಎಷ್ಟು ಪರ್ಸೆಂಟೇಜ್ ದೃಷ್ಟಿ ಉಂಟಂತ ಗೊತ್ತಾಗ್ತದೆ. ಅದಾದ್ಮೇಲೆ ನಾವು ಬೇರೆ ಈಗ ದೃಷ್ಟಿ ದೋಷ ಉಂಟಂತ ಗೊತ್ತಾಯ್ತು. ಸೊ ಇದನ್ನು ಕ್ಲಿಯರ್ ಮಾಡ್ಲಿಕ್ಕೆ ನಾವು ಲೆನ್ಸ್ ಇಟ್ಟು ಟ್ರೈ ಮಾಡ್ತೇವೆ. ಅಂದ್ರೆ ಮೈನಸ್ ಪವರ, ಪ್ಲಸ್ ಪವರ, ಬೇರೆ ಏನಾದ್ರು ಇನ್ನೊಂದು ಸಿಲಿಂಡರ್ ಪವರ್ ಅಂತ ಒಂದು ಇರ್ತದೆ, ನಾವು ಇಟ್ಟು ಯಾವ್ದ್ರಲ್ಲಾದ್ರೂ ದೃಷ್ಟಿ ಇಂಪ್ರೂವ್ ಆಗ್ತದ ನೋಡ್ತೇವೆ ಒಂದು. ಮತ್ತೆ ಇದನ್ನು ಕನ್ಫರ್ಮ್ ಮಾಡ್ಲಿಕ್ಕೆ ಒಂದು ಪರ್ಟಿಕ್ಯುಲರ್ ಡ್ರಾಪ್ಸ್ ಇರ್ತದೆ ಸರ್. ಡ್ರಾಪ್ಸ್ ಹಾಕಿ ನಾವು ಪುನಃ ಟೆಸ್ಟ್ ಮಾಡ್ತೇವೆ. ಡ್ರಾಪ್ಸ್ ಅಲ್ಲಿ ಟೆಸ್ಟ್ ಮಾಡಿ ಅದರಲ್ಲಿ ಏನಾದರೂ ಅವರು ಸ್ಟ್ರೇನ್ ಹಾಕಿ ನೋಡ್ತಿದ್ದಾರಾ, ಓದ್ತಿದ್ದಾರಾ, ಅದರಲ್ಲಿ ಎಷ್ಟು ಕರೆಕ್ಷನ್ ಉಂಟು, ಇದೆಲ್ಲ ನೋಡಿ ಕನ್ಫರ್ಮ್ ಮಾಡಿಯೇ ನಾವು ಕರೆಕ್ಟ್ ಆದದ್ದು ಪವರ್ ಮಕ್ಕಳಿಗೆ ಕೊಡ್ತೇವೆ. ಅದನ್ನು ಬಿಟ್ಟು ಇದು ಡ್ರಾಪ್ಸ್ ಇಫೆಕ್ಟ್ ಅಲ್ಲಿ ನಮಗೆ ಕಣ್ಣಿನ ನರಸ ನೋಡ್ಲಿಕ್ಕೆ ಆಗ್ತದೆ, ರೆಟಿನದು ಹೆಲ್ತ್ ಹೇಗೆ ಉಂಟಂತ ನೋಡ್ಲಿಕ್ಕೆ ಆಗ್ತದೆ. ಅದು ಸಹ ಒಂದು ಎಲ್ಲ ರೀತಿಯಲ್ಲಿ ಕರೆಕ್ಟ್ ಉಂಟು, ಏನ್ ಪ್ರಾಬ್ಲಮ್ ಇಲ್ಲ, ಅದು ನೋಡಿ ಕನ್ಫರ್ಮ್ ಮಾಡಿ ಕನ್ನಡಕ ಕೊಡ್ತೇವೆ. ಈಗ ಡಾಕ್ಟ್ರೆ, ಈ ಮಧ್ಯೆ
ಈಗ ಕನ್ನಡಕ ಇಲ್ಲದೆ ಕನ್ನಡಕವನ್ನು ಅವಾಯ್ಡ್ ಮಾಡಿ ಏನಾದರೂ ಅವರಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತಾ ಸಣ್ಣ ಮಕ್ಕಳಿಗೆ ಆ ಥರದ್ದು ಏನಿಲ್ಲ ಸರ್. ಕೆಲವೊಬ್ರು ಕಾಂಟ್ಯಾಕ್ಟ್ ಲೆನ್ಸ್ ಎಲ್ಲ ಹೇಳ್ತಾರೆ, ಬಟ್ ಅಷ್ಟೇನು ಸೇಫ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲ, ಮೆಡಿಸಿನ್ ಅಲ್ಲೇ ಏನಾದರೂ ಈಗ ಸಣ್ಣ ಪುಟ್ಟ ಏನಾದರೂ ದೃಷ್ಟಿಯ ದೋಷ ಇದ್ರೆ ನಾನು ಸ್ಟಿಲ್ ಕನ್ನಡಕವೇ ತುಂಬಾ ಪ್ರಿಫರೇಬಲ್ ಅಂಡ್ ಅದೇ ಮೋಸ್ಟ್ ಸೇಫೆಸ್ಟ್ ಅಂತ ಹೇಳ್ಬಹುದು. ಡ್ರಾಪ್ಸ್ ಎಲ್ಲ ಹಾಕೋದಕ್ಕಿಂತ ಇಲ್ಲದ್ರೆ ಬೇರೆ ಏನು ವಸ್ತು ಒಳಗೆ ಇಡುವಕ್ಕಿಂತ ಸರ್ಜರಿ ಮಾಡೋಕ್ಕಿಂತ ಎಲ್ಲದಕ್ಕಿಂತ ಕನ್ನಡಕವೇ ಮಕ್ಕಳಲ್ಲಿ ಸೇಫೆಸ್ಟ್. ಅಟ್ಲೀಸ್ಟ್ ಅಪ್ ಟು 18 years ಆಫ್ ಏಜ್ ಕನ್ನಡಕ ಮಕ್ಕಳಿಗೆ ಬೆಸ್ಟ್. 18 ವರ್ಷ ತನಕ ಅವರು 18 ತನಕ ಕನ್ನಡಕ ಬಳಸಬೇಕು. ಕನ್ನಡಕ ಬಳಸೋದೇ ಬೆಸ್ಟ್. ಒಂದು ವೇಳೆ ನೀವು ಸಜೆಸ್ಟ್ ಮಾಡಿದ್ರು ಕೂಡ ಅವರು ಸ್ವಲ್ಪ ಒಂದು ಗ್ರಾಜುವಲ್ ಆಗಿ 1-2 ವರ್ಷ ಆದ ನಂತರ ಬಿಟ್ಟು ಬಿಟ್ರೆ ಕನ್ನಡಕ ಬಳಸುವುದನ್ನು ಬಿಟ್ಟು ಬಿಟ್ರೆ ಏನಾಗುತ್ತೆ? ನೋಡಿ ಸರ್, ಕನ್ನಡಕ ಏನಂದ್ರೆ ನಾವು ಕನ್ನಡಕ ಯಾವಾಗವರೆಗೆ ಹಾಕ್ತೇವೆ ಅದುವರೆಗೆ ಪಿಕ್ಚರ್ ಕ್ಲಿಯರ್ ಇರ್ತದೆ. ಕನ್ನಡಕ ತೆಗೆದ ಮೇಲೆ ಪುನಃ ಬ್ಲರೇ ಕಾಣ್ತದೆ ಅವರಿಗೆ. ಹಾಗೆ ಸೊ ಕನ್ನಡಕದಲ್ಲಿ ಕೆಲವು ಜನರು ಕನ್ನಡಕ ಹಾಕಿದ್ರೆ ನಮ್ಮ ಪವರ್ ಡೌನ್ ಬರ್ತದೆ, ಅವ್ರ ಪವರ್ ಹೋಗ್ತದೆ ಆ ತರ ಅನ್ಕೊಳ್ತಾರೆ. ಬಟ್ ಆ ತರ ಏನಿಲ್ಲ ಸರ್, ಅದು ಜಸ್ಟ್ ತಪ್ಪು ಕಲ್ಪನೆ. ಹೌದು ಸರ್, ರಿಹ್ಯಾಬಿಲಿಟೇಷನ್ಗೋಸ್ಕರ ಮಾತ್ರ. ಅದು ಏನಂದ್ರೆ ಅದು ನಿಮ್ಮ ಕಣ್ಣಿನ ಮುಂದೆ ಇಟ್ರೆ ಪಿಕ್ಚರ್ ಕ್ಲಿಯರ್, ತೆಗೆದ್ರೆ ಪುನಃ ಮೊದಲಿದ್ದ ಹಾಗೆ ಬ್ಲರ್ ಆಗ್ತದೆ. ಈಗ ಡಾಕ್ಟರ್ ನೀವು ಹೇಳಿದ್ರೆ ಈಗ ಒಂದು 18 ವರ್ಷ ತನಕ ಬರುವ ತನಕ ಅವ್ರು ಕನ್ನಡಕವನ್ನು ಬಳಸಬೇಕಂತ. ಈಗ 18 ವರ್ಷದ ನಂತರ ಅವರು ಕನ್ನಡಕ ಬಳಸಬೇಕಾ ಬೇಡವಾ, ಅವರ ದೃಷ್ಟಿ ಯಥಾ ಪ್ರಕಾರಕ್ಕೆ ಬರುತ್ತಾ? ಸರ್, ಅದು ಕನ್ನಡಕ ಆಕ್ಚುಲಿ ಲೈಫ್ ಲಾಂಗ್ ಬಳಸಬೇಕಾಗ್ತದೆ. ಅವ್ರು ಒಮ್ಮೆ ಪವರ್ ಇದ್ರೆ ಅದು ಕಂಟಿನ್ಯೂಸ್ ಬಳಸಬೇಕಾಗ್ತದೆ. 18 years ನಾನು ಕಂಪಲ್ಸರಿ ಯಾಕೆ ಹೇಳಿದೆ ಅಂದ್ರೆ, ಅದಾದ ಮೇಲೆ ಕೆಲವೊಬ್ರು ಸರ್ಜರೀಸ್ ಮಾಡಿ ಲಾಸಿಕ್ ಅಥವಾ ಆ ತರದ ಸರ್ಜರೀಸ್ ಮಾಡಿ ಕನ್ನಡಕ ತೆಗೆಸುವ ಸರ್ಜರಿ ಮಾಡ್ತಾರೆ ಸರ್. ಬಟ್ ಅದು ಪವರ್ ನಮ್ಮ ಕೈಗುಡ್ಡೆಯಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಪವರ್ ಸ್ವಲ್ಪ ಸರಿ ಮಾಡುವಂತದ್ದು. ಬಟ್ ಅವರಿಗೆ ಸಹ ಏನಂದ್ರೆ ಅದು ಟ್ರೀಟ್ಮೆಂಟ್ ಅದು ಬೇರೆ. ಈಗ 18 ಏಜ್ ನಂತರ ಅವರ ಕನ್ನಡಕದ ನಂಬರ್ ಯಾವ ರೀತಿ ಇರುತ್ತೆ? ಯೂಶಲಿ ಓಕೆ ಸರ್, ನಾವು ಏನು ಹೇಳ್ತೇವೆ, ಇದು ಗ್ರೋಯಿಂಗ್ ಏಜ್ ಗ್ರೂಪ್, ಮೇನ್ಲಿ ಟೀನ್ ಏಜ್ ಆರ್ ಸ್ಕೂಲ್ ಗೋಯಿಂಗ್, ಇದೆಲ್ಲ ಏನಾಗ್ತದೆ, ನಮ್ಮ ಬಾಡಿ ಬೆಳೆಯುವಾಗ ನಮ್ಮ ಕಣ್ಣಿನ ಪವರ್ ಸಹ ಜಾಸ್ತಿ ಆಗ್ಬಹುದು ಸರ್. ಹಾಗಾಗಿ ಮೇನ್ಲಿ ನಾವು ಆ ಏಜ್ ಅಲ್ಲಿ ಲ್ಯಾಸಿಕ್ ಅಡ್ವೈಸ್ ಮಾಡುದಿಲ್ಲ. ಅಂದ್ರೆ ನಾವು ಅದು ಸ್ಟೇಬಲ್ ಪವರ್ ಅಂತ ಇರುವುದಿಲ್ಲ. ಬಟ್ ಬಾಡಿ ಫುಲ್ ಗ್ರೋ ಆದ ಮೇಲೆ 18 years ಆದ ಮೇಲೆ 20 years ಆದ ಮೇಲೆ ಏನಾಗ್ತದೆ, ನಮ್ಮ ಫೈನಲ್ ಪವರ್ಗೆ ಬರ್ತೇವೆ. ಆ ಏಜ್ ಕ್ರಾಸ್ ಆದ ಮೇಲೆ ನಮ್ಗೆ ಅಷ್ಟೇನು ಚೇಂಜ್ ಆಗುವ ಚಾನ್ಸಸ್ ಇರುವುದಿಲ್ಲ. ಸೊ ಬೇರೆ ಏನು ಈಗ ಇವತ್ತಿನ ಕಾಲಮಾನದಲ್ಲಿ ನೋಡುವಾಗ ನಾವು ಮೊಬೈಲ್ ಬಳಕೆ ಮಾಡುವಂಥದ್ದು ಅಥವಾ ಲ್ಯಾಪ್ಟಾಪ್, ಕಂಪ್ಯೂಟರ್ಸ್ ಎಲ್ಲ, ಮತ್ತೆ ಯಾಕಂತ ಹೇಳಿದ್ರೆ ಈಗ ಆಫ್ಟರ್ 18 ನಂತರ ಅಥವಾ 2021 ಆಗುವಾಗ ಬೇರೆ ಬೇರೆ ಜಾಬ್ ಅಲ್ಲಿ ಕೂಡ ಎಂಗೇಜ್ ಆಗಿಬಿಡ್ತಾರೆ. ಸೊ ಅವರ ಪ್ರೊಫೆಷನ್ ಅಲ್ಲಿ ಕೂಡ ಅದನ್ನು ಬಳಕೆ ಮಾಡಬೇಕಾಗುತ್ತೆ, ಇದರ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ಸ್ ಎಲ್ಲ. ಸೊ ಅದು ಕಣ್ಣಿಗೆ ಸ್ಟ್ರೈನ್ ಆಗಿ ಅವರ ದೃಷ್ಟಿಯಲ್ಲಿ ಏನಾದರೂ ಸಮಸ್ಯೆ ಆಗಿ ಇರುತ್ತಾ ಫ್ಯೂಚರ್ ಅಲ್ಲಿ? ಸ್ವಲ್ಪ ಕಣ್ ಸ್ಟ್ರೈನ್ ಆಗ್ಬಹುದು ಸರ್. ಕೆಲವೊಬ್ಬರಿಗೆ ಫೋಕಸಿಂಗ್ ಡಿಫಿಕಲ್ಟೀಸ್ ಬರಬಹುದು. ಬಟ್ ಪವರ್ ಅಲ್ಲಿ ಲ್ಯಾಪ್ಟಾಪ್ ಯೂಸ್ ಮಾಡೋದ್ರಿಂದ ಅವರು ಬೇರೆ ಇದು ಮಾಡಿದ್ರೆ ಅಷ್ಟೇನು ದೊಡ್ಡ ಚೇಂಜಸ್ ಬರೋದಿಲ್ಲ ಸರ್. ಈಗ ಮಕ್ಕಳ ವಿಚಾರಕ್ಕೆ ಬರುವಾಗ ಅವರು ತುಂಬಾ ಮೊಬೈಲ್ ಬಳಕೆ ಮಾಡುವಂಥದ್ದು, ಮತ್ತೆ ಇವತ್ತಿನ ಸಂದರ್ಭದಲ್ಲಿ ನಾವು ಆಫ್ಟರ್ ಕೋವಿಡ್ ಈ ಆನ್ಲೈನ್ ಕ್ಲಾಸ್ಗಳು ಕಂಟಿನ್ಯೂಸ್ ಆಗಿ ನಡೀತಾ ಇದ್ದದ್ದು ದಿನದಲ್ಲಿ 3-4 ಗಂಟೆಗಳಲ್ಲಿ. ಸೊ ಇದು ಮಕ್ಕಳ ಕಣ್ಣಿನ ಒಂದು ಏನು ಸಣ್ಣ ವಯಸ್ಸು, ಅವರಿಗೆ ಅದನ್ನು ಬೇರ್ ಮಾಡಿಕೊಳ್ಳಿಕ್ಕೆ ಆಗತ್ತಾ, ಹೇಗೆ? ಈ ತರದ್ ನಾವು ತುಂಬಾ ಕೇಸಸ್ ನೋಡಿದ್ದೇವೆ ಸರ್. ಕೆಲವೊಬ್ಬರಿಗೆ ಪವರ್ ಜಾಸ್ತಿ ಆಗಿದೆ, ಬಟ್ ಮೇನ್ಲಿ ಇದು ಜಸ್ಟ್ ಗ್ರೋಯಿಂಗ್ ಏಜ್. ಸೊ ಎಕ್ಸಾಕ್ಟ್ಲಿ ನಮ್ಗೆ ಇದು ಗ್ರೋತ್ ಕಾರಣ ಸಹ ಆಗಿರ್ಬೇಕು, ಇದು ನಿಯರ್ ಆಕ್ಟಿವಿಟಿ ಕಾರಣ ಸಹ ಆಗಿರ್ಬೇಕು. ಸೊ ಹಾಗಾಗಿ ಎನಿವೇ ಟ್ರೀಟ್ಮೆಂಟ್ ಅದೇ, ಗ್ಲಾಸ್ ಯೂಸ್ ಮಾಡಬೇಕು, ಆದಷ್ಟು ಸ್ವಲ್ಪ ಡಿಸ್ಟೆನ್ಸ್ ಆಕ್ಟಿವಿಟೀಸ್ ಜಾಸ್ತಿ ಮಾಡಬೇಕು, ನಿಯರ್ ಆಕ್ಟಿವಿಟಿ ಸ್ವಲ್ಪ ಮೊಬೈಲ್ ಎಲ್ಲ ಲಿಮಿಟೆಡ್. ಈಗ ಜನರಲ್ ಆಗಿ ಈಗ ಯಾವುದೇ ಕಣ್ಣಿನ ಸಮಸ್ಯೆ ಇಲ್ಲದ ಇರುವಂತ ಮಕ್ಕಳು ಸಣ್ಣ ಗ್ರೂಪಿನ ಒಂದು 5 to 10 ಅಥವಾ 5 to 12 ಏಜಿನ ಗ್ರೂಪಿನ ಮಕ್ಕಳು ತುಂಬಾ ಮೊಬೈಲ್ ಅನ್ನು ಬಳಕೆ ಮಾಡಬಹುದಾ? ಜನರಲ್ ಆಗಿ ಅವರಿಗೆ ಏನೂ ಸಮಸ್ಯೆ ಇರುವುದಿಲ್ಲ ಕಣ್ಣಿನದ್ದು? ಅಡ್ವೈಸೇಬಲ್ ಇಲ್ಲ ಸರ್, ಅಡ್ವೈಸೇಬಲ್ ಇಲ್ಲ. ಯಾವ ಕಾರಣಕ್ಕೆ ನೀವು ಅದನ್ನು ಬೇಡ ಅಂತ ಹೇಳ್ತೀರಿ?
ನೋಡಿ, ಇದು ಪವರ್ ಯಾವಾಗ ಸಹ ಬರಬಹುದು. ಇದು ಮೇನ್ಲಿ ಗ್ರೋಯಿಂಗ್ ಏಜ್ ಅಲ್ಲಿ ಯಾವಾಗ ಸಹ ಬರಬಹುದು. ಸ್ಕೂಲ್ ಗೋಯಿಂಗ್, ಅದು ಮೇನ್ಲಿ ಇದು ಸ್ಕೂಲ್ ಗೋಯಿಂಗ್ ಏಜ್ ಅಲ್ಲಿ, ಸ್ಕೂಲ್ ಗೋಯಿಂಗ್ ಮಯೋಪಿಯಾ ಅಂತ ಹೇಳ್ತೇವೆ, ಸ್ಕೂಲ್ ಏಜ್ ಮಯೋಪಿಯಾ ಅಂತ ಹೇಳ್ತೇವೆ, ಆಯ್ತಾ. ಇದು ಮೇನ್ಲಿ 5 to 7 to 8 ಈ ಏಜ್ ಅಲ್ಲೇ ಬರುವಂತದ್ದು. ಸೊ ಅದು ಒಂದು ವಿಷಯ. ಇನ್ನೊಂದು, ಅದು ಇದಕ್ಕೆ ಬೇರೆ ತರದ್ದು ಐ ಸ್ಟ್ರೈನ್ ಬರಬಹುದು ಸರ್. ಅದು ಫೋಕಸಿಂಗ್ ಡಿಫಿಕಲ್ಟಿ, ಇಲ್ಲಾದ್ರೆ ಏನಾದ್ರು ಮಸಲ್ ಮೇಲೆ ತುಂಬಾ ಇದು ಬಿದ್ದು ಸ್ವಲ್ಪ ಸ್ಟ್ರೈನ್ ಬೀಳ್ಬಹುದು ಆ ತರ. ಮತ್ತೆ ಹೆಡ್ ಏಕ್ ಬರುವಂತದ್ದು, ಆ ತರ ಫೋಕಸಿಂಗ್ ಡಿಫಿಕಲ್ಟಿ ಒಬ್ಬೊಬ್ಬರಿಗೆ ಬರ್ತದೆ. ಪವರ್ ಇಲ್ಲದು ಸಹ ಬೇರೆ ಡಿಫಿಕಲ್ಟೀಸ್ ಬರಬಹುದು ಸರ್. ಈಗ ಡಾಕ್ಟರ್, ಈಗ ಮಕ್ಕಳ ಕಣ್ಣಿನ ಸಮಸ್ಯೆ ವಿಚಾರ ಮಾತಾಡುವಾಗ, ಒಂದು ವೇಳೆ ಪೇರೆಂಟ್ಸ್ಗೆ, ಆ ಮಗುವಿನ ಪೇರೆಂಟ್ಸ್ಗೆ ಕಣ್ಣಿದ್ದು ದೃಷ್ಟಿ ದೋಷ ಇದ್ದಿದ್ದರೆ ಈ ಮಗುವಿಗೆ ಕೊಡೋದು ಹೆರಿಟರಿ ಆಗಿ ಬರ್ತದೆ ಸರ್. ಕೆಲವು ಜನರಲ್ಲಿ ಬರ್ತದೆ. ಈಗ ಮಕ್ಕಳಿಗೆ ಕೆಲವೊಮ್ಮೆ ಈ ಡಯಾಬಿಟಿಕ್ ಸಮಸ್ಯೆ ಕಾಡಿದ್ರೆ ಅದರಿಂದ ಕಣ್ಣಿಗೆ ಏನಾದರೂ ಅವರಿಗೆ ದೃಷ್ಟಿಗೆ ಸಮಸ್ಯೆ ಆಗತ್ತಾ? ಅದರಿಂದ ಪವರಿಗೆ ಸಮಸ್ಯೆ ಆಗ್ಲಿಕ್ಕೆ ಇಲ್ಲ ಸರ್ ಅಷ್ಟು. ಬಟ್ ಸೇಮ್ ಇದು ಬೇರೆ ನಮ್ದು ಡಯಾಬಿಟಿಕ್ ರೆಟಿನೋಪತಿ ಹೇಗೆ ನಾವು ಟೆಸ್ಟ್ ಮಾಡ್ತೇವೆ, ಅದು ಅದೇ ಪ್ರಕಾರ ಟೆಸ್ಟ್ ಮಾಡ್ಬೇಕಾಗ್ತದೆ ಸರ್. 6 monthly once or yearly once ಅದು ರೆಗ್ಯುಲರ್ಲಿ ಅವರ ಕಣ್ಣಲ್ಲಿ ಡ್ರಾಪ್ಸ್ ಹಾಕಿ ರೆಟಿನ ನೋಡ್ತಾ ಇರ್ಬೇಕಾಗ್ತದೆ. ಈಗ ಮಕ್ಕಳು ಜನರಲ್ ಆಗಿ ಅವರ ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಿದ್ರೆ ಏನ್ ಮಾಡ್ಬೇಕು? ಏನ್ ನೀವು ಅಡ್ವೈಸ್ ಮಾಡ್ತೀರಿ? ಮೇನ್ಲಿ ರೆಗ್ಯುಲರ್ ಚೆಕ್ಅಪ್ ಮಾಡೋದು, ಅಟ್ಲೀಸ್ಟ್ ಇಯರ್ಲಿ ಒನ್ಸ್, 6 monthly once ಸ್ಕೂಲಲ್ಲೇ ಮಾಡ್ತಾರೆ ಸರ್. ಅದರಲ್ಲಿ ಏನಾದ್ರೂ ಕಂಡು ಬಂದ್ರೆ ಕೂಡಲೇ ಡಾಕ್ಟರ್ ಹತ್ರ ತೋರಿಸ್ಬೇಕಾಗ್ತದೆ. ಮತ್ತೆ ಅದನ್ನು ಬಿಟ್ಟು ಮಕ್ಕಳಲ್ಲಿ ಇದು ಪವರ್ ಬಿಟ್ಟು ಬೇರೆ ಎಲ್ಲ ಸಮಸ್ಯೆ ಸಹ ಇರಬಹುದು. ಒಂದು ಸ್ಕ್ವಿಂಟ್ ಐಸ್ ಆರ್ ಕ್ರಾಸ್ ಐಸ್ ಆರ್ ಮೆಲ್ಕಣ್ಣು ಅಂತ ಹೇಳ್ತೇವೆ, ಆ ತರ ಏನಾದ್ರೂ ಇದ್ರೆ ಕೂಡಲೇ ಕರ್ಕೊಂಡು ಬರ್ಬೇಕಾಗ್ತದೆ. ಮತ್ತೆ ಕೆಲವೊಬ್ಬರಿಗೆ ಏನಾಗ್ತದೆ ಅಂದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಫ್ ಪ್ರಾಬ್ಲಮ್ ಇದೆ. ಏನಂದ್ರೆ ಸೋಮೇರಿ ಕಣ್ಣಂತ. ಕಣ್ಣಲ್ಲಿ ಏನ್ ಪ್ರಾಬ್ಲಮ್ ಇಲ್ಲದೆ, ಅಂದ್ರೆ ಕಣ್ಣಿನ ಕರಿಗುಡ್ಡೆ ನಾರ್ಮಲ್ ಉಂಟು, ಒಳಗಿನ ಲೆನ್ಸ್ ನಾರ್ಮಲ್ ಉಂಟು, ರೆಟಿನಾ ನಾರ್ಮಲ್ ಉಂಟು, ಎಲ್ಲ ನಾರ್ಮಲ್ ಉಂಟು. ಆದ್ರೂ ಐದರ್ ಒಂದು ಕಣ್ಣು ಅಥವಾ 2 ಕಣ್ಣಲ್ಲಿ ನಮ್ಗೆ ಕಾರಣ ಕಾಣದೆ ದೃಷ್ಟಿ ಕಡಿಮೆ ಇರುವಂತದ್ದು. ಡೆವಲಪ್ಮೆಂಟ್ ಅಲ್ಲಿ ಕೆಲವೊಬ್ಬರಿಗೆ ಆ ತರ ಇರ್ತದೆ. ಮತ್ತೆ ಬೇರೆ ಬೇರೆ ಕಾರಣದಲ್ಲಿ ಈ ತರ ಬರಬಹುದು. ಆ ತರ ಏನಾದ್ರು ಇದ್ರೆ ಇದಕ್ಕೆ ಸೋಮೇರಿ ಕಣ್ಣು ಆಂಬ್ಲಿಯೋಪಿಯಾ ಅಂತ ಹೇಳ್ತೇವೆ ಸರ್. ಈ ತರ ಇದ್ರೆ ಇದನ್ನು ನಾವು ಅರ್ಲಿ ಏಜ್ ಅಲ್ಲಿ, ಒಂದು ವಿದಿನ್ 8 to 10 years ನಾವು ಕರೆಕ್ಟ್ ಆಗಿ ಟ್ರೀಟ್ ಮಾಡಿದ್ರೆ ಆ ಕಣ್ಣಲ್ಲಿ ದೃಷ್ಟಿ ಪುನಃ ತರಬಹುದು ಸರ್. ಬಟ್ ಅದು ಗ್ರೋಯಿಂಗ್ ಏಜ್ ಕ್ರಾಸ್ ಆದ ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು ತುಂಬಾ ಕಷ್ಟ. ಸೊ ಹಾಗಾಗಿ ಇಂಥದ್ದೇನಾದ್ರೂ ಪ್ರಾಬ್ಲಮ್ ಇದ್ರೆ ಕೂಡಲೇ ನಮ್ಮ ಹತ್ರ ಕರ್ಕೊಂಡು ಬಂದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತದೆ ಸರ್. ಇಂಪ್ರೂವ್ಮೆಂಟ್ ಚಾನ್ಸಸ್ ತುಂಬಾ ಜಾಸ್ತಿ ಆಗ್ತದೆ ಇನ್ಫ್ಯಾಕ್ಟ್. ಇದು ಡಾಕ್ಟ್ರೆ, ಜೊತೆಗೆ ಈಗ ಸಾಮಾನ್ಯವಾಗಿ ಸ್ಕೂಲ್ ಹೋಗೋ ಮಕ್ಕಳ ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ಕೆಲವೊಮ್ಮೆ ಮಕ್ಕಳಿಗೆ ಎಲ್ಲರಿಗೂ ಕಣ್ಣಿಗೊಂದು ನೋವು, ಕೆಂಗಣ್ಣು ಅಂತ ಬರುತ್ತೆ ಅಲ್ವಾ? ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಅದ್ರಲ್ಲಿ ಡಾಕ್ಟರ್ ಹತ್ರ ಕರ್ಕೊಂಡು ಬಂದ್ರೆ ಸಾಕು ಸರ್. ಅದೇ ಡ್ರಾಪ್ಸ್ ಹಾಕಿದ್ರೆ ಸರಿ ಆಗುತ್ತೆ. ಮೇ ಬಿ 1 or 2 weeks ಸರಿ ಆಗ್ತದೆ. ಆಸ್ ಫಾರ್ ಆಸ್ ಪಾಸಿಬಲ್ ಅದು ಸ್ವಲ್ಪ ಜಾಸ್ತಿ ಸ್ಪ್ರೆಡ್ ಆಗುದು ಇರ್ತದೆ. ಸೊ ಅದು ಪ್ಯಾರೆಂಟ್ಸ್ ಸ್ವಲ್ಪ ಕೇರ್ ತಗೊಳ್ಬೇಕು. ಒಂದು ಕಣ್ಣು ಮುಟ್ಟಿ ಬೇರೆ ಕಣ್ಣು ಮುಟ್ಟಿದ್ರೆ ಹರಡ್ತದೆ. ಒಂದೇ ಅವರು ಬಳಿಯುವ ವಸ್ತು ಬೇರೆಯವರು ಯೂಸ್ ಮಾಡಿದ್ರೆ ಅವರಿಗೆ ಸಹ ಹರಡಬಹುದು. ಈ ತರ ಎಲ್ಲ ಪ್ರಾಬ್ಲಮ್ಸ್ ಇರ್ತದೆ ಸರ್. ಇದನ್ನು ಬಿಟ್ಟು ಸೀಸನಲ್ ಆಗಿ ಇನ್ನೊಂದು ಪ್ರಾಬ್ಲಮ್ಸ್ ಇದೆ. ಮಕ್ಕಳಲ್ಲಿ ಏನಂದ್ರೆ ಸ್ವಲ್ಪ ಇಚ್ಚಿಂಗ್, ಅಲರ್ಜಿ ಎಲ್ಲ ಇರ್ತದೆ ಡಸ್ಟಿಗೆ ಹೋದ್ರೆ. ಹೌದು, ಕೂಡಲೇ ಕರ್ಕೊಂಡು ಬಂದ್ರೆ ಒಳ್ಳೇದು ಸರ್. ಯಾಕಂದ್ರೆ ಇದು ಪುನಃ ಬರ್ತಾ ಇರ್ತದೆ. ಕೆಲವೊಬ್ಬರಿಗೆ ಡಸ್ಟಿಗೆ ಇರ್ತದೆ, ಮತ್ತೆ ಬೇರೆ ಏನಾದ್ರು ಪೋಲ್ ಅಂತ ಹೇಳ್ತೇವೆ ಅದಕ್ಕೆ ಇರಬಹುದು, ಏನ್ ತಿನ್ನುವ ವಸ್ತುಗೆ ಇರಬಹುದು. ಇದು ಈಸಿಲಿ ಡ್ರಾಪ್ಸ್ ಹಾಕಿ ಟ್ರೀಟ್ ಮಾಡಬಹುದು ಸರ್. ಈ ತರ ಏನಾದ್ರು ರೆಡ್ನೆಸ್ ಇದ್ರೆ, ರೆಡ್ನೆಸ್ ಗೆ ತುಂಬಾ ಕಾರಣ ಇರ್ತದೆ. ಸೊ ಒಮ್ಮೆ ಡಾಕ್ಟರ್ ಹತ್ರ ಕರ್ಕೊಂಡು ಬಂದ್ರೆ ನಾವು ಏನ್ ಪ್ರಾಬ್ಲಮ್ ಅಂತ ಕಂಡು ಹಿಡಿದು ಅದಕ್ಕೆ ಡ್ರಾಪ್ಸ್ ಹಾಕಿ ಟ್ರೀಟ್ ಮಾಡಬಹುದು ಸರ್. ಈಗ ಪ್ರಸಾದ್ ನೇತ್ರಾಲಯದಲ್ಲಿ ಮಕ್ಕಳಿಗೆ ಏನು ವಿಶೇಷ ಟ್ರೀಟ್ಮೆಂಟ್, ಯಾಕೆ ಪ್ರಸಾದ್ ನೇತ್ರಾಲಯಕ್ಕೆ ಬರಬೇಕು? ಓಕೆ ಸರ್. ಸೊ ಮೇನ್ಲಿ ಏನಂದ್ರೆ ಇಲ್ಲಿ ನೋಡಿ, ಈಗ ಫಸ್ಟ್ ನಾನು ಕರ್ನಾಟಕ ಬಗ್ಗೆ ತುಂಬಾ ಹೇಳಿದ್ದೇನೆ. ಮತ್ತೆ ಸೆಕೆಂಡ್ ಏನಂದ್ರೆ ಮಕ್ಕಳಲ್ಲಿ ಇನ್ನೊಂದು ದೃಷ್ಟಿ ಕಡಿಮೆ ಆಗೋ ಕಾರಣ ತುಂಬಾ ರ್ಯಾರ್ಲಿ ಕ್ಯಾಟ್ರಾಕ್ಟ್ ಇರ್ತದೆ ಸರ್. ಕ್ಯಾಟ್ರಾಕ್ಟ್ ಚಿಕ್ಕ ವಯಸ್ಸಲ್ಲಿ ಇದ್ರೆ ಅದನ್ನು ಆವಾಗಲೇ ತೆಗೆದು ಲೆನ್ಸ್ ಇಟ್ಟು ಮತ್ತೆ ದೃಷ್ಟಿಗೆ ಟ್ರೀಟ್ಮೆಂಟ್ ಕೊಟ್ಟು ಟ್ರೈನಿಂಗ್ ಎಲ್ಲ ಕೊಡ್ಬೇಕಾಗ್ತದೆ, ಆಯ್ತಾ. ಇದು ಮಾಡಿದ್ರೆ ಸ್ವಲ್ಪ ಲೈಫ್ ಲಾಂಗ್ ಸ್ವಲ್ಪ ಚಾನ್ಸಸ್ ಒಳ್ಳೇದಿರ್ತದೆ ಸರ್ ಆ ಕಣ್ಣಲ್ಲಿ ದೃಷ್ಟಿ ಬರುವಂತದ್ದು. ಅದು ಸೆಕೆಂಡ್
ಥರ್ಡ್ ಏನಂದ್ರೆ ಕಣ್ಣು ಒಬ್ಬೊಬ್ಬರಿಗೆ ಕ್ರಾಸ್ ಇರ್ತದೆ ಮಕ್ಕಳಿಗೆ, ಮತ್ತೆ ಸ್ಕೂಲಲ್ಲಿ ತುಂಬಾ ಚಿಡಾಯಿಸ್ತಾರೆ, ಮತ್ತೆ ಆ ತರ ಎಲ್ಲ ತುಂಬಾ ಪ್ರಾಬ್ಲಮ್ಸ್ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೋದು ಅವರು. ಹಾಗಾಗಿ ಇದನ್ನ ಸಹ ನಾವು ಸರ್ಜಿಕಲಿ ಇದನ್ನು ಕರೆಕ್ಟ್ ಮಾಡಬಹುದು. ಸೊ ಇದನ್ನು ಬಿಟ್ಟು ಮತ್ತೆ ಇದು ಸೂಪರ್ ಸ್ಪೆಷಾಲಿಟಿ ರೆಟಿನಾ ಇದು ಸಹ ಉಂಟು. ಸೊ ಏನಾದ್ರೂ ನರದೋಷದಿಂದ ದೃಷ್ಟಿ ಕಡಿಮೆ ಇದ್ರೆ ಅದನ್ನು ಸ್ವಲ್ಪ ನಾವು ಇದು ಮಾಡ್ಬೋದು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ಹತ್ರ ಹೊಸದಾಗಿ ಈಗ ಒಂದು ಆಂಬ್ಲಿಯೋಪಿಯಾ ಟ್ರೀಟ್ಮೆಂಟ್, ಸೋಮೇರಿ ಕಣ್ಣಿದು ಟ್ರೀಟ್ಮೆಂಟ್ ಉಂಟು ಸರ್. ಇದುವರೆಗೆ ಆಂಬ್ಲಿಯೋಪಿಯಾ ಮೇಲೆ ಏನಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಗೊತ್ತೇ ಆಗುದಿಲ್ಲ. ಏನಾಗ್ತದೆ ಅಂದ್ರೆ ಮಕ್ಕಳಿಗೆ 2 ಕಣ್ಣಿದ್ದಾಗ ಒಂದು ಕಣ್ಣು ಪರ್ಫೆಕ್ಟ್ಲಿ ನಾರ್ಮಲ್ ಇರ್ತದೆ, ಇನ್ನೊಂದು ಕಣ್ಣಲ್ಲಿ ಮಾತ್ರ ಹೈ ಪವರ್ ಇರ್ತದೆ, ಲೋ ಅಂದ್ರೆ ಹೈ ಪ್ಲಸ್ ಅಥವಾ ಹೈ ಮೈನಸ್ ಪವರ್ ಇರ್ತದೆ. ಇಲ್ಲಾದ್ರೆ ಆ ಕಣ್ಣನ್ನು ಇದ್ದ ಕಾರಣ ದೃಷ್ಟಿ ಕಡಿಮೆ ಇರ್ಬೋದು, ಇಲ್ಲಾದ್ರೆ ಮೊದಲು ಕ್ಯಾಟ್ರಾಕ್ಟ್ ಇತ್ತು ಅದು ಕರೆಕ್ಟ್ ಮಾಡಿದ ಮೇಲೆ ಸಹ ದೃಷ್ಟಿ ಕಡಿಮೆ ಇರ್ತದೆ. ಈ ತರ ಬೇರೆ ಬೇರೆ ಕಾರಣದಿಂದ ಸೋಮೇರಿ ಕಣ್ಣು ಬರ್ತದೆ. ಸೋಮೇರಿ ಕಣ್ಣಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಒಂದು ಕಣ್ಣು ಪರ್ಫೆಕ್ಟ್ಲಿ ನಾರ್ಮಲ್ ಉಂಟು, ಇನ್ನೊಂದು ಕಣ್ಣಲ್ಲಿ ದೃಷ್ಟಿ ಕಡಿಮೆ ಉಂಟು. ಹಾಗೆ ಇರುವಾಗ ಮಕ್ಕಳು ಒಂದೇ ಕಣ್ಣು ಯೂಸ್ ಮಾಡ್ತಾರೆ, ಬೇರೆ ಕಣ್ಣು ಕಂಪ್ಲೀಟ್ಲಿ ಇಗ್ನೋರ್ ಆಗ್ತದೆ ನಮ್ಮ ಬಾಡಿಯಲ್ಲಿ. ಸೊ ದೃಷ್ಟಿ ಕಡಿಮೆ ಆಗ್ತದೆ. ಇಂಥವರಿಗೆ ನಾವು ಏನು ಹೇಳ್ತೇವೆ, ಅಪ್ ಟು 7 to 8 years ಆಫ್ ಏಜ್ ನಾವು ಟ್ರೀಟ್ಮೆಂಟ್ ಮಾಡಿದರೆ ತುಂಬ ಒಳ್ಳೆ ಇಂಪ್ರೂವ್ಮೆಂಟ್ ಬರ್ತದೆ, ಬೇರೆ ಕಣ್ಣು ಹಾಗೆ ಬರ್ತದೆ. ಬಟ್ ಅದು 8 years ಕ್ರಾಸ್ ಆದಮೇಲೆ ಅದು ಇಂಪ್ರೂವ್ಮೆಂಟ್ ತರೋದು ತುಂಬ ಕಷ್ಟ. ಸೊ ನಾವು ಈಗ ಹೊಸದಾಗಿ ಇದಕ್ಕೆ ಈ ಪ್ರಾಬ್ಲಮಿಗೆ ಮಾತ್ರ ಬೇರೆ ಒಂದು ಟ್ರೀಟ್ಮೆಂಟ್ ಇದು ಮೆಷಿನ್ ತಂದಿದ್ದೇವೆ ಸರ್. ಸೊ ಈ ತರ ತುಂಬಾ ಮಕ್ಕಳಿಗೆ ನಾವು ಟ್ರೀಟ್ಮೆಂಟ್ ಮಾಡಿದ್ದೇವೆ. ಈವನ್ ಆಫ್ಟರ್ ಸೌಲಭ್ಯ ಪ್ರಸಾದ್ ನೇತ್ರಾಲಯದಲ್ಲಿ 20-25 years ಅವರಿಗೆ ಸಹ ಟ್ರೀಟ್ ಮಾಡಿದ್ದೇವೆ. ಇದುವರೆಗೆ ಈ ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ಇರಲಿಲ್ಲ, ಬಟ್ ಓನ್ಲಿ ರೀಸೆಂಟ್ಲಿ ಲಾಸ್ಟ್ 3-4 years ಇಂದಲೇ ಇದು ಟ್ರೀಟ್ಮೆಂಟ್ ಉಂಟು. ಸೊ ಇದನ್ನು ನಾವು ಸ್ವಲ್ಪ ತುಂಬಾ ಮಕ್ಕಳಿಗೆ ಕೊಟ್ಟಿದ್ದೇವೆ ಅಂಡ್ ಅವರಿಗೆ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಬಂದಿದೆ ಇದೊಂದು ಪರ್ಟಿಕ್ಯುಲರ್ ಸೋಮೇರಿ ಕಣ್ ಪ್ರಾಬ್ಲಮ್ಗೆ. ಸೊ ಇದೊಂದು ಹೊಸದಾದ ವಿಷಯ. ಎಸ್, ಥ್ಯಾಂಕ್ ಯು ಡಾಕ್ಟ್ರೆ. ತುಂಬ ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರೆ ನೀವು ಮಕ್ಕಳ ಕಣ್ಣಿನ ಆರೋಗ್ಯದ ಬಗ್ಗೆ, ಮಕ್ಕಳ ಕಣ್ಣಿನ ದೃಷ್ಟಿಯ ದೋಷದ ಬಗ್ಗೆ, ಏನು ಯಾವ ರೀತಿ ಮತ್ತು ಯಾವ ಸಂದರ್ಭದಲ್ಲಿ ವೈದ್ಯರನ್ನು ಭೇಟಿ ಮಾಡಬೇಕು, ಯಾವ ಚಿಕಿತ್ಸೆ ಪಡ್ಕೊಳ್ಬೇಕು ಅಂತ. ನಾನು ಇವತ್ತು ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡುವ ಸಂದರ್ಭದಲ್ಲಿ ನಿಮಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ದೃಷ್ಟಿ ಮಾತುಕತೆಯನ್ನು ನಾನಿಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಮಕ್ಕಳ ಕಣ್ಣಿನ ಸಮಸ್ಯೆ ಬಗ್ಗೆ ಮತ್ತು ಅದಕ್ಕೆ ಯಾವ ರೀತಿಯ ಪರಿಹಾರ ಅನ್ನೋ ಬಗ್ಗೆ ಡಾಕ್ಟರ್ ಶಿಲ್ಪಾರಾವ್ ಅವರು, ಮಕ್ಕಳ ಕಣ್ಣಿನ ತಜ್ಞರು, ಮಾತಾಡಿದ್ದಾರೆ. ಅನೇಕ ವಿಚಾರಗಳನ್ನು ಮತ್ತು ಅನೇಕ ಹೊಸ ಚಿಕಿತ್ಸೆಯ ವಿಧಾನಗಳನ್ನು ಮತ್ತು ಪ್ರಸಾದ್ ನೇತ್ರಾಲಯದಲ್ಲಿ ಆಧುನಿಕ ತಂತ್ರಜ್ಞಾನದ ಮೂಲಕ ಮಕ್ಕಳ ಕಣ್ಣಿನ ಯಾವ ರೀತಿಯ ಚಿಕಿತ್ಸೆಗಳಿದ್ದಾವೆ ಅನ್ನೋನು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಅವರಿಗೆ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಇದು ದೃಷ್ಟಿ ಮಾತುಕತೆ. ಉಡುಪಿ ಮತ್ತು ಮಂಗಳೂರಿನ ಪ್ರಸಾದ್ ನೇತ್ರಾಲಯ ಕಣ್ಣಿನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅರ್ಪಿಸುವಂತ ದೃಷ್ಟಿ ಮಾತುಕತೆ. ಥ್ಯಾಂಕ್ ಯು. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಂಗಳೂರು. Our mission, your vision. Sight first. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಕಣ್ಣಿನ ನೆಟ್ವರ್ಕ್. ಕಣ್ಣಿನ ವಿಭಾಗ ಮತ್ತು ಸೌಲಭ್ಯಗಳು. ಕಣ್ಣಿನ ಎಲ್ಲಾ ತೊಂದರೆಗಳಿಗೂ ಒಂದೇ ಸೂರಿನಡಿಯಲ್ಲಿ ಚಿಕಿತ್ಸೆ ಲಭ್ಯ. 5 ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, 24/7 ಸೇವೆ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಂಗಳೂರು, ಮಹಾಕಾಳಿ ದೇವಸ್ಥಾನದ ಹತ್ತಿರ, ಪಂಪೆಲ್, ಉಜ್ಜೋಡಿ, ಮಂಗಳೂರು ಹಾಗೂ ಉಡುಪಿ, ಸುಳ್ಯ, ತೀರ್ಥಹಳ್ಳಿ.